ಟ್ಯೂಬ್ ಮೂಲಕ ಮೀನುಗಾರಿಕೆಗೆ ತೆರಳಿದ್ದ ಮೀನುಗಾರ ಟ್ಯೂಬ್ ಸಹಿತ ಸಮುದ್ರದ ಸೆಲ್ಲೆಗೆ ಸಿಲುಕಿ ಕಣ್ಮರೆಯಾದ ಘಟನೆ ಪೊಲಿಪು ಬೀಚ್ನಲ್ಲಿ ಶನಿವಾರ ಸಂಜೆ ನಡೆದಿದೆ. ಸ್ಥಳೀಯ ಮೀನುಗಾರ 45 ವರ್ಷದ ಮನೋಜ್ ಕೋಟ್ಯಾನ್ ಕಣ್ಮರೆಯಾದ ವ್ಯಕ್ತಿ. ಈ ಘಟನೆ ಮಧ್ಯಾಹ್ನ 3:30 ವೇಳೆಗೆ ಸಂಭವಿಸಿದ್ದು, ಮೀನುಗಾರ ಮುಳುಗುತ್ತಿರುವುದನ್ನು ಕಂಡು ಸ್ಥಳೀಯರು ಕೂಡಲೇ ಟ್ಯೂಬ್ ಮತ್ತು ದೋಣಿಗಳನ್ನು ಬಳಸಿ ರಕ್ಷಣೆಗೆ ಯತ್ನಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಮನೋಜ್ ಕೋಟ್ಯಾನ್ ನೀರಿನ ಸೆಳೆತಕ್ಕೆ ಮುಳುಗಿ ಕಣ್ಮರೆಯಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪೊಲಿಪು ಸರ್ಕಲ್ ಬಳಿಯ ಬೀಚ್ನಿಂದ ಲೈಟ್ ಹೌಸ್ ಬೀಚ್ನವರೆಗೂ 50ಕ್ಕೂ ಅಧಿಕ ಮಂದಿ ಮೀನುಗಾರರು ಸಮುದ್ರಕ್ಕೆ ತೆರಳಿ ಹುಡುಕಾಟ ನಡೆಸಿದ್ದು, ಕರಾವಳಿ ನಿಯಂತ್ರಣ ಪಡೆಯ ಪ್ರವಾಸಿ ಮಿತ್ರ ಬಳಗದ ಸದಸ್ಯರು ಕೂಡ ಹುಡುಕಾಟದಲ್ಲಿ ಕೈ ಜೋಡಿಸಿದ್ದಾರೆ. ರಾತ್ರಿ ವೇಳೆಯೂ ಮೀನುಗಾರರು ಕಣ್ಮರೆಯಾದ ಮೀನುಗಾರನ ಹುಡುಕಾಟದಲ್ಲಿ ನಿರತರಾಗಿದ್ರು. ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವರಿದ್ದಾರೆ, ಬೇರೆ ಯಾರಿಲ್ಲ. ಅವರು ದುಡಿಯೋರು 3 ಜನ ತಂಗಿಯವರು.